ಪಾವಗಡ ತಾಲೂಕು ನಿಡಗಲ್ಲು ಹೋಬಳಿ ಸಿಕೆಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೊತ್ತೂರು ಗ್ರಾಮದಲ್ಲಿ ಸಮಾಜ ಸೇವಕ ನೇರಳೆಕುಂಟೆ ನಾಗೇಂದ್ರಪ್ಪ ಈ ಗ್ರಾಮಗಳ ಅಭಿವೃದ್ಧಿಯ ಸ್ಥಿತಿಗತಿಗಳ ಬಗ್ಗೆ ವೀಕ್ಷಣೆಯನ್ನು ಮಾಡಿದರು. ಬಳಿಕ ಕೊತ್ತೂರು ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಲ್ಲಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, ಅಧಿಕಾರಿಗಳು ಗ್ರಾಮದ ಅಭಿವೃದ್ಧಿಯ ಜೊತೆಗೆ ಸ್ವಚ್ಛತೆಗೂ ಹೆಚ್ಚಿನ ಒತ್ತು ನೀಡಬೇಕು ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ಮಾಜಿ ಅಧ್ಯಕ್ಷ ಕರಿಬಸಪ್ಪ ಮಾತನಾಡಿ, ತಾಲೂಕಿನ ನಾಗೇಂದ್ರಪ್ಪನವರು ಸಮಾಜ ಸೇವೆಯಲ್ಲಿ ತಾಲೂಕಿನ ಎಲ್ಲಾ ಜನರಿಗೂ ಚಿರಪರಿಚಿತರಾಗಿದ್ದಾರೆ. ಇವರು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ಅವರಿಗೆ ಎಲ್ಲಾ ಸಹಕಾರವನ್ನು ನೀಡುವುದಾಗಿ ತಿಳಿಸಿದರು. ಗ್ರಾಮದ ಪಂಚಾಯಿತಿ ಉಪಾಧ್ಯಕ್ಷರಾದ ಜಯರಾಮ್ ಮಾತನಾಡಿ, ಸಮಾಜ ಸೇವಕರಾದ ನೇರಳೆಕುಂಟೆ ನಾಗೇಂದ್ರಪ್ಪನವರ ಗುರುತು ಯಾವುದೇ ಆಗಿರಲಿ, ಕೊತ್ತೂರಿನ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ನಾವು ಎಲ್ಲ ಸೇರಿ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿಕೊಂಡರು. ಚಿರಪರಿಚಿತರಾಗಿದ್ದಾರೆ. ಏನು ಸಮಾಜ ಸೇವೆಯಲ್ಲಿ ಚಿರಪರಿಚಿತರಾಗ್ಬಿಟ್ಟು ಎಲ್ಲ ಇದರಲ್ಲೂ ತಾಲೂಕಿನಾದಂಥ ಅಭಿವೃದ್ಧಿ ಇದೆ. ಅಲ್ಲಿ ಈಗ ಇವರು ಒಂದು ಆಕಾಂಕ್ಷಿಯಾಗಿ ನಮ್ಮ ಕೊತ್ತೂರು ಗ್ರಾಮಕ್ಕೆ ಆಗಮಿಸಿ ನಮ್ಮ ಒಂದು ದಲಿತರ ಒಂದು ಕುಂದುಕೊರತೆ ಈಡೇರಿಸ್ಬೇಕಂತಲೂ ಬಂದಿದ್ದಾರೆ. ಇವರು ಈ ತಾಲೂಕಿನಲ್ಲಿ ನಾನು ಸಮಾಜ ಸೇವೆ ಮಾಡಬೇಕಂತ ಬಂದಿದ್ದಾರೆ. ಅವ್ರಿಗೆ ನಾವು ಯಾವುದೇ ಒಂದು ಇದರಿಂದಲೇ ನಾವು ನಮ್ಮ ಕೈಲಾದಷ್ಟು ನಮ್ಮ ಕಾನೂನಿನ ವಿಚಾರದಲ್ಲಿ ನಮ್ಮ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಏನಾದರೂ ಒಂದು ಲೇಬಲಲ್ಲಿ ಬಂದರೆ ನಾವು ಖಂಡಿತ ನಾವು ಕಾನೂನೆಲ್ಲ ಫುಲ್ ಸಪೋರ್ಟ್ ಆಗಿ ನಿಮಗೆ ಮತ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಮಾತ್ರ ಎಲ್ಲರೂ ಸಮಾಜ ಸೇವಕರಾದಂಥ ನಾಗೇಂದ್ರ ಕುಮಾರ್ ಅವರೇ ಹಾಗೂ ನಮ್ಮ ಕೊತ್ತೂರು ಗ್ರಾಮೀಣ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಂದೆ ತಾಯಿಗಳೇ, ಒಂದೇ ಒಂದು ಭಾವನೆ ಅಂತಂದರೆ ಏನಂದರೆ, ಈ ಸಮಾಜದಲ್ಲಿ ಹುಟ್ಟಿ ಇವತ್ತು ನಮ್ಮ ನಾಗೇಂದ್ರ ಕುಮಾರ್ ಅವರ ಅಪ್ಪ ಅವರು ನಮಗೆ ಭಾಳ ಪರಿಚಯ ಇದ್ದಾರೆ. ಅವರು 2005ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಆವಾಗಲಿಂದಲೂ ನಮಗೆ ಅವ್ರ ಅಪ್ಪ ಅವರು ಭಾಳ ಒಡನಾಟ ಇತ್ತು. ಜೊತೆಗೂ ಸಾಹೇಬರು ಇವರು ನಾಗೇಂದ್ರ ಕುಮಾರ್ ಅವಾಗ ಮಾಸ್ಟರ್ ಆಗಿದ್ದರು. ಪಾಪ ಆ ಒಂದು ಇದಕ್ಕೆ ಪಾಪ ಅವರು ಏನೋ ದೇವರ ಒಂದು ಕಾರಣ ನಮ್ಮ ಸಮಾಜದಿಂದ ಒಂದು ಸಮಾಜ ಸೇವಕರಾಗಿ ಬಂದಿದ್ದಾರೆ ಅಂದರೆ ನಾವು ಬಹಳ ಹೆಮ್ಮೆಯಿಂದ ನಾವು ಹೊರಡ್ಕೋಬೇಕು. ಯಾಕಂತಂದರೆ ಈ ನಮ್ಮ ಸಮುದಾಯದಲ್ಲಿ ಇಂಥವ್ರು ಭಾಳ ಅಪರೂಪ ಹುಟ್ಟದು. ಇಂಥವ್ರು ಒಂದು ಸಮಾಜ ಸೇವೆ ಮಾಡೋದಕ್ಕೆ ಭಾಳ ಕಷ್ಟ ಅಂತ ನಾನು ಹೇಳ್ತೀನಿ. ಯಾಕಾಗಿ ಅಂತಂದರೆ ಆತ ಒಂದು ಟೀಚರ್ ಇದಕ್ಕೆ ರಿಟೈರ್ಡ್ ಇದನ್ನ ಕೊಟ್ಬಿಟ್ಟು ವಾಲಂಟಿಯರ್ ಕೊಟ್ಬಿಟ್ಟು ಇಂಥ ಒಂದು ಸಮಾಜ ಸೇವೆ ಮಾಡ್ತಾರೆ. ಅಂದರೆ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ದಲಿತರಿಗೆ ನಾವು ಏನು ಬೇಕಾದ್ರೂ ಒಂದು ಸಹಾಯ ಮಾಡ್ತೀನೋ ಅಂತ ಮುಂದೆ ಬಂದಿರೋದಕ್ಕೆ ನಾವು ಹೆಮ್ಮೆಯಿಂದ ನಾವು ಹೇಳ್ಬೇಕಂತ ಸಂದರ್ಭ ನಾನು ಹೇಳಬೇಕು. ಸಂತೋಷ ಪಾಪ ಇವತ್ತು ಈ ಸಮಾಜ ಸೇವೆಗೆ ಅವರು ಇಳ್ಕೊಂಡಿದ್ದಾರೆ ಅಂತಂದರೆ ನಮ್ಮೆಲ್ಲರ ಸಹಕಾರ ಎಂದೂ ನಾವು ಅವ್ರನ್ನ ಮರೆಯಲ್ಲ ನಾನು ಹೇಳ್ಬಲ್ಲೆ. ಯಾಕಾಗಿ ಅಂತಂದರೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಏನೋ ಅದೃಷ್ಟವಶಾತು ಯಾವ್ದಾರ ಒಂದು ಇವಾಗ ನಮ್ಮ ಕರ್ವಸನ್ ಹೇಳ್ದ ಯಾವ್ದಾರ ಒಂದು ಸಿಂಬಲ್ ಬಂದರೆ ಖಂಡಿತ ನಾವು ಮಾಡ್ತೀವಿ ಅಂತ. ನಮ್ದು ಎಂದಿದ್ರು ನಮ್ಮ ಕೊತ್ತೂರು ಕಾಲವನ್ನು ನಾವು ಒಗ್ಗಟ್ಟಾಗಿ ನಾವು ಪ್ರತಿಬಿಂಬಿಸಿ ಅವ್ರಿಗೆ ಒಂದು ಸಹಕಾರ ಕೊಡೋಣ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಡೋಣ ನಿಮ್ಮೆಲ್ಲರಿಗೂ ಒಂದು ಸಮುದಾಯದ ಕೊತ್ತೂರು ಗ್ರಾಮದ ಎಲ್ಲ ನನ್ನ ಸಮುದಾಯದ ಬಂಧುಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಗ್ರಾಮಕ್ಕೆ ಇಂದು ಬಂದಿರುವ ಉದ್ದೇಶ ಫಸ್ಟ್ ನಮ್ಮ ಸಮುದಾಯದಲ್ಲಿರುವಂತಹ ಸಮುದಾಯದವ್ರನ್ನ ಪರಿಚಯ ಆಗಬೇಕು, ಹಿರಿಯರು ಪರಿಚಯ ಆಗಬೇಕು, ಅಕ್ಕಂದಿರ ಅಮ್ಮಂದಿರ ಪರಿಚಯ, ಆರೋಗ್ಯಕರವಾಗಿ ಆಗಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲ ರೀತಿಯಾದಂತಹ ಒಂದು ಜ್ಞಾನ ಬರಬೇಕಂದ್ರೆ ನಾನು ಗ್ರಾಮದಲ್ಲಿ ಬಂದು ನೋಡಿದಂತಹ ಸಂದರ್ಭದಲ್ಲಿ ಅದರ ಒಂದು ಅರಿವು ಅಂತಕ್ಕಂಥದ್ದು ಆಗುತ್ತೆ. ನಮ್ಮ ಸಮುದಾಯದಲ್ಲಿ ಎಷ್ಟು ಇನ್ನು ಹಿಂದುಳಿದಿದ್ದಾರೆ, ಎಷ್ಟು ಜನ ಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಒಂದು ಅರಿವು ಬಂದಾಗ ನಾವು ಮುಂದೆ ಏನು ಮಾಡಬಹುದು, ನಮ್ಮ ಒಂದು ತಾಲೂಕಿಗೆ ನಮ್ಮ ಸಮುದಾಯಕ್ಕೆ, ನಮ್ಮ ಒಂದು ಎಲ್ಲ ಸಮುದಾಯದ ಬಡವರಿಗೆ ನಾವು ಏನೆಲ್ಲ ಕಾರ್ಯಕ್ರಮಗಳು ಮಾಡಬಹುದು ಅಂತಕ್ಕಂಥ ಒಂದು ಉದ್ದೇಶದಿಂದ, ಆ ಒಂದು ಜ್ಞಾನ ಪಡ್ಕೊಳ್ಳುವಂತಹ ಒಂದು ಉದ್ದೇಶದಿಂದ ಎಲ್ಲ ನಮ್ಮ ಹಿರಿಯರ ಒಂದು ಮಾರ್ಗದರ್ಶನ ಮೇರೆಗೆ ಈ ಗ್ರಾಮಕ್ಕೆ ಭೇಟಿ ಮಾಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದು ಬೇಡ. ಯಾಕಂದರೆ ನಾನು ಇದೇ ಪಾವಗಡ ತಾಲೂಕಿನ ವಾಸಿಯಾಗಿ 14 ವರ್ಷ ಸರ್ಕಾರಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದೀನಿ. ದೇವರ ದಯೆಯಿಂದ, ದೇವರ ಒಂದು ಕೃಪೆಯಿಂದ, ದೊಡ್ಡವರ ಆಶೀರ್ವಾದದಿಂದ ಇವತ್ತು ನನಗೊಂದು ತಾಲೂಕಿನಲ್ಲಿ ಒಂದು ಸ್ಥಾನಮಾನ ಅಂತಕ್ಕಂಥದ್ದು ಸಿಕ್ಕಿದೆ.
ಹಾಗಾಗಿ ನಾನು ಒಬ್ಬನೇ ಚೆನ್ನಾಗಿದ್ರೆ ಸಾಲದು, ನಮ್ಮ ಸಮುದಾಯದ ಜೊತೆಗೆ ನಾನು ಬೆಳಿಬೇಕು. ನಮ್ಮ ಸಮುದಾಯದ ಕಷ್ಟ ಸುಖಕ್ಕೆ ನಮ್ಮ ಪವಾಡ ತಾಲೂಕಿನ ಬಡ ಜನರ ಒಂದು ಸೇವೆ ಮಾಡಿ ಅವರ ಸೇವಕನಾಗಬೇಕಂತ ಹೇಳ್ಬಿಟ್ಟು ನನ್ನ ಇನ್ನೂ 25 ವರ್ಷಗಳ ಕಾಲ ನನಗೆ ಸರ್ಕಾರಿ ಶಿಕ್ಷಕನ ಕೆಲಸ ಇತ್ತು. ಅದಕ್ಕೆ ರಾಜೀನಾಮೆ ಕೊಟ್ಟೆ. ನಾನು ಅದೇ ಸೇವೆಯಲ್ಲೇ ಮುಂದುವರಿಬೋದಿತ್ತು. ತಿಂಗಳ ಸಂಬಳ ಬರೋದು, ಮನೆ ಕಡೆ ಚೆನ್ನಾಗಿದ್ವಿ, ನಾನೊಬ್ಬನು ಆರಾಮಾಗಿ ಓಡಾಡ್ಕೊಂಡಿರ್ಬೋದಿತ್ತು. ಆದರೆ ನಮ್ಮ ಒಂದು ಪಾವಗಡ ತಾಲೂಕಿನ ಬಡ ಜನರ ಪರಿಸ್ಥಿತಿ, ನಮ್ಮ ಸಮುದಾಯ ಈಗ ಬಹುಸಂಖ್ಯಾತರು ಅಂತ ಹೇಳ್ತಾ ಇದ್ದೇನೆ ಹೊರತು ಹೇಳಕ್ಕೆ ಆಯಿತು. ಆದರೆ ಬಹುಸಂಖ್ಯಾತರು ಯಾರು ಸಮೇತವಾಗಿ ಪ್ರಬಲವಾಗಿ ಪ್ರತಿಯೊಂದರಲ್ಲಿ ಬೆಳೆಯಿಲ್ಲ, ಶೈಕ್ಷಣಿಕವಾಗಿ ಬೆಳೆಯಿಲ್ಲ, ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಅಂಬೇಡ್ಕರ್ ಅವರು ರಾಜ್ಯಾಂಗ ಬರೆದು ಸಂವಿಧಾನ ಬರೆದು ಎಷ್ಟೆಲ್ಲ ನಮಗೆ ಸೌಲಭ್ಯಗಳು ಕೊಟ್ಟರೂ ಸಮೇತವಾಗಿ ಇವತ್ತು ಸದ್ಬಳಕೆ ಮಾಡಿಕೊಂಡು ನಾವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬೆಳೆಯೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ಇಚ್ಛಾಶಕ್ತಿಯ ಒಂದು ಕೊರತೆ ಇದೆ. ನೆಕ್ಸ್ಟ್ ನಮ್ಮನ್ನು ಆಳಿದಂತಹ ನಾಯಕರಿಗೆ ನಮ್ಮ ಮೇಲೆ ಕಾಳಜಿ ಇಲ್ಲದೇ ಇರೋದು. ಯಾವುದೋ ಒಂದು ಚುನಾವಣೆ ಟೈಮ್ನಲ್ಲಿ ಬರೋದು, ಏನೋ ಹೇಳೋದು, ಹೋಗೋದು, ನಮ್ಮವರು ಅಂತೇಳಿ ನಾವು ಓಟ್ ಹಾಕೋದು, ಆಮೇಲೆ ನಮ್ಮವ್ರು ಹೆಂಗಿದ್ರು ನಮ್ಗೆ ಓಟ್ ಹಾಕ್ತಾರೆ ಹೇಳು ಅಂತ ಹೇಳ್ಬಿಟ್ಟು ಅವರು ನೆಗ್ಲೆಕ್ಟ್ ಮಾಡೋವಂಥದ್ದು. ಯಾವ ತರ ಬಳಸ್ಕೊಂತಾರೆ ಅಂದ್ರೆ ಜ್ಞಾನಕ್ಕೆ ಅವ್ರು ಬೇಕಾದಾಗ ಮಾತ್ರ ಬಳಸ್ಕೊಂತಾರೆ, ಮತ್ತೆ ಬೇಕಾದಾಗ ಬಳಸ್ಕೊಂಬಲ್ಲ. ಅವರು ಹೆಂಗ್ ಬೇಕಪ್ಪ ಅಂದ್ರೆ ಅವ್ರು ಯಾವ ಜ್ಞಾನ ಐತೆ ಅವ್ರಿಗೆ, ಆದ್ರೆ ಇವ್ರಿಗೆ ಜ್ಞಾನ ಇಲ್ಲ, ಅಷ್ಟೇ ವಿಚಾರ. ಒಂದೇ ಒಂದು ಯಾರೇ ಆಗಿರಲಿ, ನಾನಾಗಿರಲಿ, ಮತ್ತೊಬ್ಬರಾಗಲಿ, ಮಗದೊಬ್ಬರಾಗಿರಲಿ, ನಮ್ಮ ಒಂದು ಕಷ್ಟಗಳಿಗೆ ಸ್ಪಂದಿಸುವ, ನಮ್ಮ ಒಂದು ಸಮುದಾಯದ ಏಳಿಗೆಗೆ ಕೆಲಸ ಮಾಡುವಂತಹ ಒಬ್ಬ ನಾಯಕರನ್ನ ಆಯ್ಕೆ ಮಾಡುವಂತೂ ನಿಮಗೆ ಬಿಟ್ಟಿತ್ತು. ಈಗ ಇಷ್ಟೊತ್ತು ಸಮೇತವಾಗಿ ನಾನು ಏನೇನು ಸರ್ವಿಸ್, ನಾನೇನಂದರೆ ನನಗೆ ಯಾವುದೇ ಒಂದು ಅಧಿಕಾರ ಅಂತಕ್ಕಂಥದ್ದು ಅನುಭವಿಸಿಲ್ಲ ಇಲ್ಲಿವರೆಗೂ. ನಾನೊಬ್ಬ ಸರ್ಕಾರಿ ಶಿಕ್ಷಕನಾಗಿ ಮಾತ್ರ ಸೇವೆ ಮಾಡಿ ವಿದ್ಯೆ ಹೇಳ್ಕೊಟ್ಟಿದ್ದೀನಿ. ಅದಾದಮೇಲೆ ನನ್ನ ಹತ್ರ ಇರೋದನ್ನು ಇವತ್ತು ಸಾವಿರಾರು ಜನಕ್ಕೆ, ಈಗ ಹೇಳಿದ್ರು ನಮ್ಮ ಹನುಮಂತರಾಯಪ್ಪನವರು, ನಿಜ, ಪ್ರತಿದಿನ 2,000 ಜನ ಊಟ ಮಾಡ್ತಿದ್ರು. ಗೌರ್ಮೆಂಟ್ ಹಾಸ್ಪಿಟ್ಲ್ ಮುಂದೆ ನಿಮ್ಮಂಥವ್ರು ಯಾರಾದರೂ ಕೊರೋನಾ ಪಾಸಿಟಿವ್ ಅಥವಾ ಏನಾದರೂ ಬೇರೆ ಕಾಯಿಲೆ ತೋರಿಸ್ಕೊಳ್ಳೋಕೆ ಹಾಸ್ಪಿಟ್ಲ್ ಹತ್ರ ಬಂದಾಗ ಆ ಪಾವಗಡದಲ್ಲಿ ಯಾವುದೇ ಒಂದು ಹೋಟೆಲ್ ಓಪನ್ ಇರಲಿಲ್ಲ ಲಾಕ್ಡೌನ್ ಟೈಮಲ್ಲಿ. ಸೊ ಅಂಥ ಟೈಮಲ್ಲಿ ನೀರು ಕೂಡ ಸಿಗ್ತಿರಲಿಲ್ಲ. ಇದನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳಿಗೂ, ಎಲ್ಲ ಜನರಿಗೂ ಅನುಕೂಲ ಆಗಲಿಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಬರೋರೆಲ್ಲ ಬಡವರೇ. ಶ್ರೀಮಂತರು ಪ್ರೈವೇಟ್ ಹಾಸ್ಪಿಟಲ್ ಬೆಂಗಳೂರು ಆ ಕಡೆಗೆ ಹೋಗ್ತಿದ್ರು. ಯಾವುದೋ ಕೊರೋನಾ ಬಂದ ತಕ್ಷಣ ಬೆಡ್ಗೋಸ್ಕರ ಅವ್ರ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಿದ್ರು, ಬೆಂಗಳೂರಿಗೆ ಹೋಗ್ತಿದ್ರು, ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ತಿದ್ರು. ಅದೇ ಬಡವರು ಬೆಂಗಳೂರಿಗೆ ಹೋಗೋಕ್ಕೆ ಕೂಡ ಆಗ್ತಿರ್ಲಿಲ್ಲ, ಆರ್ಥಿಕವಾಗಿ ಅಷ್ಟೊಂದು ಶಕ್ತಿ ಇರ್ತಿರ್ಲಿಲ್ಲ. ಅಂಥ ಟೈಮ್ನಲ್ಲಿ ನಾನು ಗಮನಿಸಿದ ತಕ್ಷಣ ನನಗೆ ಒಂದು ಆಲೋಚನೆ ಹೊಳಿತು, ಸರ್ ಇಲ್ಲಿ ಒಂದು ಕ್ಯಾಂಟೀನೇ ಓಪನ್ ಮಾಡಿಬಿಡೋಣ, ಫ್ರೀಯಾಗಿ ಊಟ ಮಾಡಿಬಿಡ್ಲಿ ಅಂಥೇಳಿ ಉಳಿದಾಗ ಇಮಿಡಿಯೇಟು ನಮ್ಮ ಹುಡುಗರಿಗೆ ಹೇಳ್ಬಿಟ್ಟು ನಮ್ಮ ಬಳಗ ಹುಡುಗರೆಲ್ಲ ಬಂದಿದ್ದಾರಲ್ಲ, ನನ್ನ ಒಂದು ಯುವ ಮಿತ್ರರು ಎಲ್ಲ ತುಂಬ ಸಹಕಾರ ಕೊಟ್ಟು ಇವತ್ತು ಆಲೋಚನೆ ಮಾಡಿದ್ದು ನಾಳೆನೇ ಹೋಟೆಲ್ ಓಪನ್ ಮಾಡಿದ್ವಿ, ತಿಂಡಿ ಕೊಡೋಣ ಅಂದ್ಕೊಂಡ್ವಿ, ಬೆಳಗ್ಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಅಂದ್ಕೊಂಡ್ವಿ. ಅದ್ರ ಜೊತೆಗೆ ಅಲ್ಲಿ ಹೆರಿಗೆ ಆದವ್ರಿಗೆ, ಚಿಕ್ಕ ಮಕ್ಕಳಿಗೆ ಹಾಲು ಅವಶ್ಯಕತೆ ಇತ್ತು, ಹಾಲು ಎಲ್ಲಿ ಸಿಗ್ತಿರಲಿಲ್ಲ ಲಾಕ್ಡೌನ್. ಸೊ ಅದು ಮಾಡಬೇಕನ್ನಿಸ್ತು, ಬೆಳಗ್ಗೆ ಹಾಲು ಫ್ರೀಯಾಗಿ ಕೊಡ್ತೀವಿ. ಬಿಸಿನೀರು ಕೊರೋನಾ ಟೈಮಲ್ಲಿ ಬಿಸಿನೀರು ಅಂತಕ್ಕಂಥ ಭಾಳ, ಯಾಕಂದ್ರೆ ಬಿಸಿನೀರೇ ಕುಡಿಬೇಕು, ಬಿಸಿನೀರು ಕುಡಿದ್ರೆ ಕೊರೋನಾ ಬರಲ್ಲ ಅಂತಕ್ಕಂಥ ಒಂದು ಇತ್ತಲ್ಲ, ಅದಕ್ಕೋಸ್ಕರ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.